ನಿಧಿ ಗ್ರೂಪ್ ಆಫ್ ಸಂಸ್ಥೆಯಿಂದ ಲಾಜಿಸ್ಟಿಕ್ ಸರ್ವಿಸ್ ಸೇವೆಯನ್ನು ಹೊಸತಾಗಿ ಮಾಡಲಾಗಿದ್ದು, ನಾಗುರಿ ಚರ್ಚ್ ಫಾದರ್ ಫ್ರೆಡ್ರಿಕ್ ಮೊಂತೆರೋ ಚಾಲನೆಯನ್ನು ನೀಡಿದರು. ಮೊದಲಿಗೆ ಹೊಸ ಲಾರಿಯ ಬೇಸ್ ಮತ್ತು ಕಾರುಗಳಿಗೆ ಪ್ರಾರ್ಥನೆಯನ್ನು ಚರ್ಚ್ ಫಾದರ್ ನೆರವೇರಿಸಿದರು. ಬಳಿಕ ಚರ್ಚ್ ಹಾಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಫಾದರ್ ಫೆಡ್ರಿಕ್ ರವರು ಮಾತನಾಡಿ, ಹೊಸದಾಗಿ ಆರಂಭಗೊಂಡ ಲಾಜಿಸ್ಟಿಕ್ ಸಂಸ್ಥೆಗೆ ಶುಭವಾಗಲಿ ಎಂದು ಶುಭ ಹಾರೈಸಿದರು. ನಿಧಿ ಗ್ರೂಪ್ ಆಫ್ ಸಂಸ್ಥೆಯಿಂದ ಲಾಜಿಸ್ಟಿಕ್ ಸರ್ವಿಸ್ ಸೇವೆಯನ್ನು ಹೊಸತಾಗಿ ಮಾಡಲಾಗಿದ್ದು, ನಾಗುರಿ ಚರ್ಚ್ ಫಾದರ್ ಫೆಡ್ರಿಕ್ ಮೊಂತೆರೋ ಚಾಲನೆಯನ್ನು ನೀಡಿದರು. ಮೊದಲಿಗೆ ಹೊಸ ಲಾರಿಯ ಬೇಸ್ ಮತ್ತು ಕಾರುಗಳಿಗೆ ಪ್ರಾರ್ಥನೆಯನ್ನು ಚರ್ಚ್ ಫಾದರ್ ನೆರವೇರಿಸಿದರು. ಬಳಿಕ ಚರ್ಚ್ ಹಾಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಫಾದರ್ ಫೆಡ್ರಿಕ್ ರವರು ಮಾತನಾಡಿ, ಹೊಸದಾಗಿ ಆರಂಭಗೊಂಡ ಲಾಜಿಸ್ಟಿಕ್ ಸಂಸ್ಥೆಗೆ ಶುಭವಾಗಲಿ ಎಂದು ಶುಭ ಹಾರೈಸಿದರು. ಇನ್ನೊಂದು ಯೋಜನೆಗೆ ಅವರು ಲಾಂಚ್ ಆಗಿರುವಾಗ ಡಿಕೆ ಟ್ರಾನ್ಸ್ಪೋರ್ಟ್ ಲಾಜಿಸ್ಟಿಕ್ ಸರ್ವಿಸಸ್ ಈ ಒಂದು ನಮ್ಮ ಸಮಾಜಕ್ಕೆ ಇರುವಂತಹ ಒಂದು ಶುಭ ದಿನ. ದೇವರು ಅವರಿಗೆ ನೀಡಿದಂತಹ ಒಂದು ಶಕ್ತಿ, ಅದೇ ರೀತಿ ಶ್ರಮದ ಮೂಲಕ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಅವರು ಇವತ್ತು ಕೈಯಾಗಿದ್ದಾರೆ. ಪ್ರಪ್ರಥಮವಾಗಿ ದೇವರ ಆಶೀರ್ವಾದವನ್ನು ಅವರು ಬೇಡಿದ್ದಾರೆ. ಪ್ರತಿಯೊಂದು ಕಾರ್ಯಕ್ಕೂ ದೇವರ ಆಶೀರ್ವಾದ, ದೇವರ ನೆನಪು ನಾವು ಮಾಡಿದಾಗ ಆ ಒಂದು ಯೋಜನೆ ಸಂಪೂರ್ಣವಾಗಲಿಕ್ಕೆ ದೇವರು ನಮಗೆ ದಾರಿದೀಪವಾಗ್ತಾರೆ. ಆದ್ದರಿಂದ ಅವರ ವಿದೇಶಿಗಳು ಎಲ್ಲ ಸಹೋದ್ಯೋಗಿಗಳು ಇವತ್ತು ಜೊತೆ ಸೇರಿ ಅವರಿಗೆ ಶುಭ ಕೋರುವಂತಹ ಒಂದು ಕಾರ್ಯಕ್ರಮ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಡಿಕೆ ಗ್ರೂಪ್ ಸಂಸ್ಥೆಯ ಚೇರ್ಮನ್ ಆಲ್ವಿನ್ ಜೋಯಲ್ ನೋರೆನ್ನ ಅವರು, ಹೊಸತಾಗಿ ಸಾರಿಗೆ ವಲಯಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದೇವೆ. ದೇಶದಲ್ಲಿ 11 ಲಕ್ಷ ಕೋಟಿ ವಹಿವಾಟು ಸಾರಿಗೆ ಕ್ಷೇತ್ರದಲ್ಲಿ ನಡೆಯುತ್ತಿದೆ. ಅದರಲ್ಲಿ ಕಿರುಕಾಣಿಕೆಯ ಸೇವೆಯನ್ನು ನೀಡಲು ನಾವು ಮುಂದಾಗಿದ್ದೇವೆ. ಈಗಾಗಲೇ ಕಳೆದ 3 ವರ್ಷಗಳಲ್ಲಿ ಜಿಲ್ಲೆಯಾದ್ಯಂತ ನಮ್ಮ ನಿಧಿ ಲಿಮಿಟೆಡ್ ಫೈನಾನ್ಸ್ ಕಂಪನಿಯಿಂದ 13 ಶಾಖೆಗಳನ್ನು ಮಾಡಿದ್ದೇವೆ. ಇನ್ನೊಂದು ವರ್ಷದಲ್ಲಿ ಲಾಜಿಸ್ಟಿಕ್ ಕ್ಷೇತ್ರದಲ್ಲಿ 20 ಸಾರಿಗೆ ವಾಹನಗಳನ್ನು ಇಳಿಸುವ ಗುರಿ ಇಟ್ಟಿದ್ದೇವೆ ಎಂದು ಹೇಳಿದರು. ಅದನ್ನು ಪ್ರಾರಂಭ ಮಾಡಿದ್ದು 2029. ಅವತ್ತು ಕೇವಲ ನಾವು ಸಿಬ್ಬಂದಿ ವರ್ಗ ಇದ್ದದ್ದು 3 ಮಂದಿ ಹಾಗೂ ಅಲ್ಲಿಯ ಪಡೆದ 3 ಮಂದಿ ಸಿಬ್ಬಂದಿ ವರ್ಗವನ್ನು ನಾವು ನೇಮಕಾತಿ ಮಾಡಿ ಅದರಿಂದ ಆರಂಭಿಸಿದ ಪರಿಣಾಮ ಇವತ್ತಿಗೆ ನಮ್ಮ ಸಂಸ್ಥೆಯಲ್ಲಿ ಡಿಕೆ ಗ್ರೂಪ್ ಆಫ್ ಕಂಪನೀಸ್ ಅಂಗಸಂಸ್ಥೆಗಳಲ್ಲಿ ಒಟ್ಟು 150 ಮಂದಿ ಸಿಬ್ಬಂದಿ ವರ್ಗದವರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ. ನಾವು ದಕ್ಷಿಣ ಕನ್ನಡ ವಿಶ್ವವಿದ್ಯಾಲಯ ನಿಧಿ ಲಿಮಿಟೆಡ್ ಎಂಬ ಸಂಸ್ಥೆಯನ್ನು 2021ರಲ್ಲಿ ಪ್ರಾರಂಭಿಸಿ ಇವತ್ತಿನ ಪ್ರಸಕ್ತ ಸಂದರ್ಭದಲ್ಲಿ 13 ಶಾಖೆಗಳು, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಸೇರಿ 13 ಶಾಖೆಗಳನ್ನು ನಾವು ಹೊಂದಿದ್ದೇವೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಎಂಸಿಸಿ ಬ್ಯಾಂಕ್ ಚೇರ್ಮನ್ ಅನಿಲ್ ಲೋಬೋ ಉಪಸ್ಥಿತರಿದ್ದು, ಯಾವುದೇ ವ್ಯವಹಾರ ಸಂಸ್ಥೆ ನಡೆಸುವುದು ಸುಲಭ ಅಲ್ಲ. ಕ್ವಾಲಿಟಿ ಎಂಪ್ಲಾಯ್ ಸಿಕ್ಕಿದ್ದರೆ ಸಂಸ್ಥೆಯೂ ಬೆಳೆಯುತ್ತದೆ. ವ್ಯವಹಾರ ವೃದ್ಧಿಯಾದರೆ ಉದ್ಯೋಗವೂ ಹೆಚ್ಚುವುದರಿಂದ ದೇಶ ಸಮಾಜದ ಅಭಿವೃದ್ಧಿಗೆ ಕೊಡುಗೆ ಕೊಟ್ಟಂತಾಗುತ್ತದೆ ಎಂದು ಹೇಳಿ ಹೊಸ ಸಾರಿಗೆ ಸಂಸ್ಥೆಗೆ ಶುಭ ಹಾರೈಸಿದ್ರು. ಮತ್ತು ಯಾವುದೇ ತರಹದ ಒಂದು ಸಂಸ್ಥೆ ನಡೆಸುವುದಂತೆ ಅಷ್ಟು ಸುಲಭದ ವಿಷಯ ಅಲ್ಲ. ಹಾಗೂ ಒಂದು ಸಮಾಜ, ಒಂದು ನಮ್ಮ ಒಂದು ಸಮಾಜದಲ್ಲಿ ಏನೋ ಎಲ್ಲೋ ಒಳ್ಳೆಯದಾಗಿ ನಡೆಯಬೇಕಾದ್ರೆ ಒಂದು ವ್ಯಾಪಾರ ಸಹ ಬಹು ಅಗತ್ಯ. ಅದರಲ್ಲೂ ಎಲ್ಲ ರೀತಿಯ ವ್ಯಾಪಾರ ಇರಬಹುದು, ಎಲ್ಲ ಕ್ಷೇತ್ರದಲ್ಲಿ ವ್ಯಾಪಾರ ಇರಬಹುದು, ನಮಗೆ ಬಹು ಅಗತ್ಯ ಇರ್ತದೆ. ನಮಗೆ ಅದು ನಾವು ಕೆಲವು ಸತಿ ಯೋಚಿಸಿದ್ದು, ಅದು ಲಾಜಿಸ್ಟಿಕ್, ಇದು ಮೆಡಿಕಲ್, ಇದು ಟ್ರಾನ್ಸ್ಪೋರ್ಟ್, ಇದು ಈವೆಂಟ್ಸ್ ಮ್ಯಾನೇಜ್ಮೆಂಟ್, ಟೂರಿಸಂ, ಒಂದೊಂದು ಫೀಲ್ಡ್ ಇರ್ಬೋದು ವ್ಯಾಪಾರ ಅಂತ ಹೇಳಿದ್ರೆ. ಯಾವಾಗ ನಾವು ವ್ಯಾಪಾರ ಇಂಪಾರ್ಟೆನ್ಸ್ ನಮಗೆ ಗೊತ್ತಾಗ್ತದೆ ಯಾವಾಗ ಅಂತ ಹೇಳಿದ್ರೆ, ಒಂದೇ ಲಾಕ್ಡೌನ್ ಆಗುವಾಗ
ಒಂದೇ ಸ್ಟ್ರೈಕ್ ಆಗುವಾಗ ಒಂದೇ ಭಾರತ್ ಬಂದ್, ದಕ್ಷಿಣ ದಿಲ್ಲಿ ಬಂದ್, ಮಂಗಳೂರು ಬಂದ್. ಕಾರ್ಯಕ್ರಮದಲ್ಲಿ ಅಳಪೆ ವಾರ್ಡ್ ಕಾರ್ಪೊರೇಟರ್ ಶೋಭಾ ಪೂಜಾರಿ, ಪೂರ್ಣಾನಂದ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷ ಜಗದೀಶ್ ಶೆಣೈ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.